ಕಳೆದ 75 ವರ್ಷಗಳಿಂದ ಮಲೆನಾಡು ತಪ್ಪಲಿನ ಅರಣ್ಯದಂಚಿನ ಮಕ್ಕಳ ಅಕ್ಷರ ಹಸಿವು ಇಂಗಿಸಿದ ಶಾಲೆ ಈಗ ಸಂಕಷ್ಟದಲ್ಲಿದೆ. ಶಾಲೆಯ ಕಟ್ಟಡದಲ್ಲಿ ಬಿರುಕು ಮೂಡಿದೆ, ಮೇಲ್ಮಾಡು ದುರ್ಬಲಗೊಂಡಿದೆ, ಗೋಡೆಯಲ್ಲಿ ತೇವಾಂಶ ಮೂಡಿದೆ, ಬೋರ್ಡ್ನಲ್ಲಿ ನೀರಿನ ಪಸೆ ಆವರಿಸಿಕೊಂಡಿದೆ. ಭಯದ ನೆರಳಿನಲ್ಲಿ ಮಕ್ಕಳು ಕಾಲ ಕಳೆಯುವಂತಾಗಿದೆ. ಇದು ಬೈಂದೂರು ವಲಯದ ಹಳ್ಳಿಹೊಳೆ ಗ್ರಾಮದ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕಥೆ ವ್ಯಥೆ. ಹಳ್ಳಿಹೊಳೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗ್ರಾಮಗಳಿಗೆ ಆಸರೆಯಾಗಿರುವ ಈ ವಿದ್ಯಾಲಯ ನಾಡಿಗೆ ಗಣ್ಯರನ್ನು ಕೊಟ್ಟ ಹೆಗ್ಗಳಿಕೆಯನ್ನು ಹೊಂದಿದೆ. ಕಾಡಂಚಿನ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆಯಾಗಿದ್ದೇ ಇಲ್ಲ. ಆದರೆ ಇರುವ ಮಕ್ಕಳಿಗೆ ಪಾಠ ಹೇಳಲು ಶಿಕ್ಷಕರಿಲ್ಲ. ಈಗಿರುವ 75 ಮಕ್ಕಳಿಗನುಗುಣವಾಗಿ ಒಬ್ಬ ಮುಖ್ಯ ಶಿಕ್ಷಕರು, 3 ಸಹ ಶಿಕ್ಷಕರು ಇರಬೇಕಿತ್ತು. ಆದರೆ ಇಲ್ಲಿರುವವರು ಒಬ್ಬರೇ ಒಬ್ಬರು ಶಿಕ್ಷಕರು. ಅವರೇ ಶಾಲೆಯ ಎಚ್ಎಂ ಕೂಡ. ಇಡೀ ಶಾಲೆಯ ವ್ಯವಸ್ಥೆಯನ್ನು ಒಬ್ಬರೇ ನೋಡಿಕೊಳ್ಳಬೇಕಿದೆ. ಶಾಲೆಗೆ ಅಗತ್ಯವಿರುವ ಶಿಕ್ಷಕರ ಹುದ್ದೆ ಭರ್ತಿಗೊಳಿಸಿ ಎಂದು ಎಸ್ಡಿಎಂಸಿ ವಿದ್ಯಾಭಿಮಾನಿಗಳು, ಹಳೆ ವಿದ್ಯಾರ್ಥಿ ಸಂಘ ಕಳೆದ ಕೆಲವು ವರ್ಷಗಳಿಂದ ಮನವಿ ಸಲ್ಲಿಸುತ್ತಲೇ ಬಂದಿದ್ದರು. ಸ್ಪಂದನೆಯಿಲ್ಲ. ಪ್ರಸ್ತುತ 7ನೇ ತರಗತಿಯಲ್ಲಿ 6, 6ನೇ ತರಗತಿಯಲ್ಲಿ 11, 5ನೇ ತರಗತಿಯಲ್ಲಿ 6, 4ನೇ ತರಗತಿಯಲ್ಲಿ 7, 3ನೇ ತರಗತಿಯಲ್ಲಿ 10, 2ನೇ ತರಗತಿಯಲ್ಲಿ 9, 1ನೇ ತರಗತಿಯಲ್ಲಿ 8, ಎಲ್ಕೆಜಿ ಯುಕೆಜಿಯಲ್ಲಿ 18 ಮಕ್ಕಳು ಕಲಿಯುತ್ತಿದ್ದಾರೆ. ಹಳೆ ವಿದ್ಯಾರ್ಥಿ ಸಂಘ ಶಾಲೆಗೆ ಬೆನ್ನೆಲುಬಾಗಿ ನಿಂತಿದ್ದರಿಂದ ಶಾಲೆ ಉಳಿದುಕೊಂಡಿದೆ. ಸಭಾಂಗಣ, ಕಟ್ಟಡದ ಒಂದು ಪಾರ್ಶ್ವದ ದುರಸ್ತಿ, ನೆಲಕ್ಕೆ ಟೈಲ್ಸ್, ರಂಗಮಂಟಪ, ಸ್ಮಾರ್ಟ್ ಕ್ಲಾಸ್ ಹೀಗೆ ಅಗತ್ಯ ಸವಲತ್ತುಗಳನ್ನು ಒದಗಿಸಿದೆ. ವಿದ್ಯಾಲಯದ ಮಕ್ಕಳು ಪ್ರತಿಭಾ ಸಂಪನ್ನರು. ಕಲೆ, ಸಂಸ್ಕೃತಿ ಮತ್ತು ಶಿಕ್ಷಣದಲ್ಲಿ ಉತ್ತಮ ಪ್ರದರ್ಶನ ಕಾಯ್ದುಕೊಂಡು ಬಂದಿದ್ದಾರೆ. ಆದರೆ ಶಿಕ್ಷಕರನ್ನು ನೀಡಿ ಎಂಬ ಬೇಡಿಕೆಯನ್ನು ಈಡೇರಿಸುತ್ತಿಲ್ಲ. ಕಟ್ಟಡ ಒಂದು ಪಾರ್ಶ್ವ ಬೀಳುವ ಸ್ಥಿತಿಯಲ್ಲಿದ್ದರೂ ಶಿಕ್ಷಣ ಇಲಾಖೆ ಕಣ್ಣೆತ್ತಿಯೂ ನೋಡುತ್ತಿಲ್ಲ. ಹಳೆಯ ಕಟ್ಟಡದಲ್ಲಿ ಭಯದ ನೆರಳಲ್ಲಿ ಕಾಲ ಕಳೆಯುವ ಮಕ್ಕಳು ಮೈದಾನಕ್ಕೆ ಆಟ ಆಡಲೆಂದು ಹೋದರೂ ಅಲ್ಲಿಯೂ ಭಯ. ವಿದ್ಯುತ್ ಮಾರ್ಗ ಮೈದಾನದಲ್ಲಿ ಹಾದು ಹೋಗಿದೆ. ಮಕ್ಕಳ ಪೋಷಕರು ಶಾಲಾ ವಠಾರದಿಂದ ವಿದ್ಯುತ್ ಮಾರ್ಗ ಸ್ಥಳಾಂತರಿಸಿ ಎಂದು ಸಲ್ಲಿಸಿರುವ ಮನವಿಗೂ ಸಹ ಸ್ಪಂದನೆಯಿಲ್ಲ.